ಲವ್ ಮಾಡಿ ನನ್ನನ್ನು ಅವನು ನಂಬಿಸ್ಬಿಟ್ಟು ನಿನ್ನನ್ನು ನೀ ಕಷ್ಟದಲ್ಲಿದೀಯಾ, ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ, ಸಾಯೋ ತನಕ ಕಣ್ಣೀರು ಹಾಕ್ಸಲ್ಲ, ನಿನ್ನ ರಾಣಿ ಥರ ನೋಡ್ಕೊತೀನಿ, ಹಿಂಸೆ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಯಾವುದೋ ಊರಿಗೆ ಹೋಗಿ ಯಾರ್ಯಾರ್ದೋ ಕಾಲಿಟ್ಕೊಂಡು ಯಾರ್ದೋ ಜೊತೆ ಮದುವೆ ಆಗಿ ನಾವು 2 years ಸಂಸಾರ ಮಾಡಿದ್ವಿ. ಅದಾದ್ಮೇಲೆ ಮನೆಯವ್ರಿಗೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗಿ ಮತ್ತೆ ನಾವು ಮದುವೆ ಆದ್ವಿ. ನಾವು 5,000 ಕೆಲಸ ಸ್ಟಾರ್ಟ್ ಮಾಡಿದೀವಿ. 5,000, 8,000, 10,000, 12, 15,000, 20 ಹೀಗೆ ಆಗ್ತಾ ಹೋಗಿದ್ದು ನಮ್ಮ ಸ್ಯಾಲ್ರಿ. ನಾವು 100 ರೂಪಾಯಿನೂ ಎಲ್ಲೂ ಕಳೆದಿಲ್ಲ. ನನಗೆ ಬರೋ ಸ್ಯಾಲ್ರಿನ ಇವತ್ತು ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು. 1 ರೂಪಾಯಿನೂ ನಾನು ನನ್ನ ತವ್ರ ಮನೆಗೆ ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪರ್ಸನಲ್ ಯೂಸಿಗೆ ನಾನು ಮಾಡಿಲ್ಲ. ಪ್ರತಿ 1 ರೂಪಾಯಿನೂ ನಾನು ದರ್ಶನ್ ಹತ್ರ ಕೊಟ್ಟಿದ್ದೀನಿ. ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದ್ದೀವಿ. ಇವತ್ತೊಂದು ಆ್ಯಡ್ ಮಾಡಿರ್ಬೋದು, ಒಂದು ಕಾರ್ ತಗೊಂಡು ಇರ್ಬೋದು, ನಾವು ಇಮಿಡಿಯೇಟ್ ಬಂದಿಲ್ಲ. ನಾವು 5,000 ರೂಪಾಯಿ ಸ್ಯಾಲ್ರಿಯಿಂದ ಮೇಲ್ ಬಂದಿರೋದು. ನಾವು ಇಷ್ಟು ವರ್ಷ ಅವನ್ನ ಮೇಲ್ ತಂದಿದ್ದೀವಿ. ಇಬ್ರು ಸೇರಿ ನಾವು ಬಂದಿರೋದು. ಅವನೊಬ್ಬನೇ ಅಲ್ಲ, ಅವನು ತಗೊಂಡ್ಬಂದಿರ್ಲಿಲ್ಲ ಬರ್ತಾ. ನಾವಿಬ್ರು ಸೇರಿ ಈ ಮಟ್ಟಿಗೆ ಬಂದಿದ್ದೀವಿ. ಇವಾಗ ಈ ಮಟ್ಟಿಗೆ ಬಂದ ಮೇಲೆ ಒಂದ್ ಲೆವೆಲಿಗೆ ಹೋದ್ಮೇಲೆ ಮಗುನ ಹುಡ್ಸಿ ಅವನು ಮಗುಗೆ 4 ವರ್ಷ ಆಗ್ತಾ ಬರ್ತಾ ಇದ್ದ ಹಂಗೆ ಬೇರೆಯವಳ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೊಬೇಕಿತ್ತು. ನಂತರನೇ ಒಂದ್ ಹೆಣ್ಣಿದಾಳೆ, ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು. ಇದೆಲ್ಲ ಆದ್ಮೇಲೆ ಅವ್ರ ಅಣ್ಣನ ಮನೆಗೆ ಹೋಗಿ ಅವ್ರ ಅಣ್ಣನ ಮೇಲೆ ಪ್ರಮಾಣ ಮಾಡಿ ದರ್ಶನ್, ಹೌದು ನಾನು ತಪ್ಪು ಮಾಡಿದೀನಿ, ನನ್ನ ಹೆಂಡತಿಗೆ ಮೋಸ ಮಾಡಿದೆ, ಇನ್ ಮುಂದೆ ತಪ್ಪು ಮಾಡಲ್ಲ, ನನ್ನ ಹೆಂಡತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ ಮೇಲೆ ಪ್ರಮಾಣ ಮಾಡಿ ಎಲ್ಲ ಆದ್ಕಿ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ಮಂಡೆ ಅದೇ ತಪ್ಪು ಮಾಡಿದಿರಿ. ಇಬ್ರು ಮೀಟ್ ಆಗಿದ್ದೀರಿ ಮಂಡೆ, ಆಯ್ತಾ? ಇಲ್ಲ ಅಂತ ಹೇಳಿ ಹೇಳ್ಬೇಡಿ, ಖಂಡಿತ ಇಲ್ಲ. ಏನ್ ಹೇಳಿದ್ರು ನಾನಂತೂ ಮತ್ತೆ ಬ್ರೇಕ್ ಮಾಡಿದಿರಿ, ಅದನ್ನು ನಾನು ಕ್ಷಮಿಸಿದೀನಿ, ಆಯ್ತಾ? ಇಲ್ಲ, ನೀವ್ ಕ್ಷಮಿಸೋದ್ ಬೇಡ. ಸೀರಿಯಸ್ಲಿ ನಾನ್ ಮೀಟ್ ಮಾಡಿಲ್ಲ. ನೀವು ನನ್ನನ್ನ ಮತ್ತೆ ನೀವ್ ಹೋಗಿದ್ರಿ ಅಂತ ಅನ್ಬೇಡಿ ಪ್ಲೀಸ್. ನಾನ್ ಬೇಕಾದ್ರೆ ನಿಮ್ ಕಾಲ್ ಇಟ್ಕೋತೀನಿ. ಹೋದ್ರಿ ಮೀಟ್ ಆದ್ರಿ ಅಂದ್ರೆ ಮಾತ್ರ ನಾನು ಒಪ್ಪೋದೇ ಇಲ್ಲ, ಹೋಗಿಲ್ಲ. ನೀನ್ ಬೇರೆಯವ್ರ ಹತ್ರ ಹೋಗಿದೀಯಾ, ಅದನ್ನು ಒಪ್ಕೊಂಡ್ ಸರಿ ಇರ್ತೀಯ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ. ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದಾದ್ರೂ ಪರ್ಫೆಕ್ಟ್ ಗಂಡ ಆಗು ಅಂತ ಹೇಳಿದೀನಿ. ನೀವು ಮನೆಗ್ ಬಂದ್ರಿ ಮಾತಾಡಿದ್ರಿ, ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು, ಆಯ್ತಾ? ನೀವು ಇನ್ನು ದಯವಿಟ್ಟು ನೀವು ನಾನು, ನನ್ ಗಂಡ, ನನ್ ಮಗು, ನಮ್ ಲೈಫಲ್ಲಿ ನೀವು ಎಂಟ್ರಿ ಆಗ್ಬಾರ್ದು. ನಮ್ ಲೈಫಿಂದ ನೀವು ದೂರ ಹೋಗ್ಬೇಕು.